ಬದುಕಿನ ಅವಿಭಾಜ್ಯ ಸಂಜೀವಿನಿ. ತುಳುನಾಡೆನಿಸಿರುವಂತಹ ಕರಾವಳಿಯ ಪ್ರದೇಶದ ಜನರಲ್ಲಿ ಹಾಸ್ಯವು ಹಾಸುಹೊಕ್ಕಾಗಿದೆ. ತುಳು, ಕನ್ನಡ, ಬ್ಯಾರಿ, ಕೊಂಕಣಿ, ಮಲಯಾಳ, ಹವ್ಯಕ, ಕುಂದಗನ್ನಡ, ಅರೆಭಾಷೆ ನಮ್ಮ ಬದುಕಿನ ಭಾಷೆ ಅವಿಭಾಜ್ಯ ಅಂಗವಾಗಿ ವಿಶಿಷ್ಟವಾಗಿ ಸುಲಲಿತವಾಗಿ ವಿಡಂಬಿಸುವುದೇ ಹಾಸ್ಯ ಪ್ರಕಾರ. ಹಾಸ್ಯದಲ್ಲಿ ಹಲವು ಬಗೆಗಳಿದ್ದರೂ ಕೂಡ ಬುದ್ಧಿವಂತರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವಂಥ ಕರಾವಳಿಯ ಜನ ವಿಕೃತ ಹಾಸ್ಯಗಳಿಗೆ ಎಂದೂ ಬೆಲೆ ಕೊಟ್ಟವರಲ್ಲ. ಆದರೆ ಹಾಸ್ಯ ಲೋಕದಲ್ಲಿ ಕರಾವಳಿಯವರನ್ನು ಲಘುವಾಗಿ ಹಾಸ್ಯಕ್ಕೆ ಒಳಪಡಿಸಿದ್ದೂ ಉಂಟು. ಗಂಭೀರ ಹಾಸ್ಯದಲ್ಲಿ ಹೆಚ್ಚಿನ ಒಲವು ಇರುವ ನಾವು ಎಂದಿಗೂ ಕೂಡ ಯಾರನ್ನೂ ಕೂಡ ಹಾಸ್ಯದಲ್ಲಿ ಲಘುವಾಗಿ ಮಾತನಾಡಿಸಿದ್ದು ಉದಾಹರಣೆಗಳೇ ಇಲ್ಲ. ಹಾಸ್ಯದ ಮೂಲಕ ವ್ಯಂಗ್ಯವಾಗಿ ಬದುಕಿನ ದುರಂತ, ವೈಚಿತ್ರ್ಯ, ಅನನ್ಯತೆಗಳನ್ನು ಕಟ್ಟಿಕೊಡುವ ಪ್ರಯತ್ನ ಹಾಗೂ ನಿತ್ಯ ಜೀವನದ ದರ್ಶನವನ್ನು ಒದಗಿಸುವ ಪರಿ ಕನ್ನಡದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಹಾಸ್ಯ ಲೇಖಕರು ಬಹಳಷ್ಟು ಕಡಿಮೆ ಇದ್ದಾರೆ. ಹಾಸ್ಯವನ್ನು ಮಾತನಾಡುವಂಥ ಕಲಾವಿದರು ತುಂಬ ಮಂದಿ ನಮಗೆ ಸಿಗ್ತಾರೆ. ಬರೆಯುವವರ ಸಂಖ್ಯೆ ಕೂಡ ಕುಂಠಿತಗೊಳ್ತಾ ಇದೆ. ಗುಣಮಟ್ಟದಿಂದ ಕೂಡಿದ ಹಾಸ್ಯ ಬರಹಗಳು ಇಂದು ಬರುತ್ತಿಲ್ಲ. ಓದುವ ಸಾಹಿತ್ಯಕ್ಕಿಂತ ನೋಡುವ, ಕೇಳುವ ಸಾಹಿತ್ಯವೇ ಪ್ರಧಾನವಾಗಿ ಬಿಟ್ಟಿರುವುದು ಇಲ್ಲಿ ಮುಖ್ಯ ಕಾರಣ ಅಂತ ನಾವು ತಿಳಿಬೋದು. ಸಾಹಿತ್ಯ ಲೋಕದಲ್ಲಿ ಮನಸ್ಸು ಮುಟ್ಟುವ ಹಾಸ್ಯಕ್ಕೆ ಹೆಚ್ಚಿನ ಶಕ್ತಿ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹೀಗಾಗಿ ನಮ್ಮ ಈ ಭವ್ಯವಾದ ಕರಾವಳಿಯ ಉತ್ಸವದ ಈ ವೇದಿಕೆಯಲ್ಲಿ ಸಾಹಿತಿಗಳು ಇದ್ದಾರೆ, ಲೇಖಕರು ಇದ್ದಾರೆ, ರಂಗಭೂಮಿಯ ನಟನೂ ಇದ್ದಾರೆ. ತಮ್ಮ ಅನುಭವದ ತಮ್ಮದೇ ಆದಂಥ ಶೈಲಿಯಲ್ಲಿ ಹಾಸ್ಯವಾದ ಮಂಟಪವನ್ನು ಕಟ್ಟಲಿಕ್ಕಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ವೇದಿಕೆಯ ಮೇಲ್ಭಾಗದಲ್ಲಿರುವಂಥ ಗಣ್ಯರನ್ನು ಕೂಡ ನಾನು ಸ್ವಾಗತ ಬಯಸ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಕಲಾಭಿಮಾನಿಗಳು ಅಂದರೆ ಪ್ರೀತಿ ಇಟ್ಟು ಬಂದಿರುವಂಥ ಪ್ರೇಕ್ಷಕ ವರ್ಗದವರನ್ನು ಕೂಡ ನಾನು ತುಂಬ ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದೇನೆ. ಇಂದಿನ ಹಾಸ್ಯ ಹರಟೆ ಕಾರ್ಯಕ್ರಮದಲ್ಲಿ ಕರಾವಳಿಯ ಜಿಲ್ಲೆಯವರೇ ಆಗಿದ್ದು ಮಂಗಳೂರಿನ ಶ್ರೀಮತಿ ಭುವನೇಶ್ವರಿ ಹೆಗಡೆ ಅವರು ಹಾಗೂ ಬೆಂಗಳೂರಿನ ಶ್ರೀಯುತ ರಾಮನಾಥ್ ಎನ್, ಸಾಸ್ತಾನದ ಶ್ರೀಯುತ ರಘು ಪಾಂಡೇಶ್ವರ್ ಅವರು ಈ ಕಾರ್ಯಕ್ರಮದಲ್ಲಿ ವಿಶಿಷ್ಟವಾಗಿ ಹಾಸ್ಯದ ಹೊನಲನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ಇವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ಉತ್ಸವದ ಸಾಂಸ್ಕೃತಿಕ ಸಮಿತಿಯ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮೊದಲಿಗೆ ಹಾಸ್ಯದ ಮಾತಿನ ಮಂಟಪವನ್ನು ಕಟ್ಟಿಕೊಡಲಿಕ್ಕೆ ನಮ್ಮ ಜೊತೆಗೆ ಕನ್ನಡದ ಪ್ರಮುಖ ಹಾಸ್ಯ ಲೇಖಕಿ ಎಂದೇ ಪ್ರಸಿದ್ಧಿಯನ್ನು ಪಡೆದಿರುವಂಥ ಶ್ರೀಮತಿ ಭುವನೇಶ್ವರಿ ಹೆಗಡೆಯವರು ನಮ್ಮ ಜೊತೆಗಿದ್ದಾರೆ. ಇವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯವರು. ಪ್ರಸ್ತುತ ಇವರು ನಮ್ಮ ಜಿಲ್ಲೆಯವರೇ ಆಗಿದ್ದಾರೆ. ಯಾಕಂದರೆ ಅದು ವೃತ್ತಿಯ ನಿಮಿತ್ತವಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅರ್ಥಶಾಸ್ತ್ರ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆಗಿ, ಮಂಗಳೂರು ವಿಶ್ವವಿದ್ಯಾನಿಲಯದ ಕಾರಂತ ಪೀಠದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿದವರು. ಇವರು 500ಕ್ಕೂ ಹೆಚ್ಚು ಹಾಸ್ಯ ಪ್ರಬಂಧಗಳನ್ನು ಕನ್ನಡದ ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟಿಸಿದ್ದಾರೆ. ಭುವನೇಶ್ವರಿಯವರ ವಿಪುಲವಾದಂಥ ಸಾಹಿತ್ಯ ಪ್ರಕಾರಕ್ಕೆ ಹಲವು ರೀತಿಯ ಸಾಹಿತ್ಯ ಪುರಸ್ಕಾರಗಳು ಕೂಡ ಬಂದಿದ್ದಾವೆ. ಅವರಲ್ಲಿ ವಿಶಿಷ್ಟವಾಗಿ ಪ್ರಮುಖವಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಬಂದಿದೆ. 2011ರಲ್ಲಿ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಕನ್ನಡ ಸಾಹಿತ್ಯ ರಂಗ ಹಾಗೂ ಕನ್ನಡ ಕೂಟದ ವಸಂತ ಸಾಹಿತ್ಯೋತ್ಸವದಲ್ಲಿ ಹಾಸ್ಯದ ಹೊನಲನ್ನು ಹರಿಸಿದವರು. ಲಂಡನ್, ಅಮೆರಿಕ ಇತ್ಯಾದಿ ಬೇರೆ ಬೇರೆ ದೇಶಗಳಲ್ಲಿ ತನ್ನ ಹಾಸ್ಯ ಪ್ರವೃತ್ತಿಯ ಮೂಲಕ ಅದೆಷ್ಟೋ ಕಲಾಭಿಮಾನಿಗಳನ್ನು ಮನಸೂರೆಗೊಂಡವರು. ಇವರಿಗೆ ಇದೀಗ ವೇದಿಕೆಯನ್ನು ತೆರವು ಮಾಡ್ತಾ ಇದ್ದಾನೆ. ಸ್ನೇಹಿತರಾದ ರಾಮನಾಥ್ ಅವರೇ, ಪಾಂಡೇಶ್ವರ್ ಅವರೇ, ಕರುಣಾಕರ್, ನಾವು ಬಂದಾಗ ಕೆಂಪು ಕುರ್ಚಿಗಳು ಮಾತ್ರ ಕಾಣ್ತಾ ಇದ್ವು. ಕತೆ ಸತ್ವಿ ನಾವು ಪಡ್ಚ ಇವತ್ತು ಅಂತ ಹೇಳಿದೆ. ಕೆಂಪು ಕುರ್ಚಿಗಳೇ ಅಂತ ಹೇಳಬೇಕಾದ ಪರಿಸ್ಥಿತಿ ಬಂತು ನಮಗೆ ಅಂದ್ಕೊಂಡಿದ್ದೆ. ಕೆಂಪು ಕುರ್ಚಿಗಳಲ್ಲಿ ಕೂತು ರಾರಾಜಿಸುತ್ತಿರುವ ಕೆಂಪು ಕಾಣ್ತೀರಿ ನೀವೆಲ್ಲರೂ. ನನ್ನ ಪ್ರೀತಿಯ ಕುಡ್ಲಾ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ. ನಾನು ಈ ನಮಸ್ಕಾರ ಅನ್ನೋದನ್ನು ಒಂದು ಹದಾಸ್ವರದಲ್ಲಿ ಹೇಳ್ತೇನೆ ಯಾವಾಗಲೂ. ಮೊನ್ನೆ ಒಂದು ಮಗು ಹೇಳಿತು, ನೀವು ಹೀಗೆ ನಮಸ್ಕಾರ ಹೇಳಿದರೆ ಆಗಲಿಕ್ಕಿಲ್ಲ ಮೇಡಮ್, ಅದು ಹಳೆ ಕಾಲದ್ದಾಯಿತು, ಮತ್ತು ಹೇಗೆ ಹೇಳಬೇಕು, ನಮಸ್ಕಾರ ಮಂಗಳೂರು ಅಂತ ಬೊಬ್ಬೆ ಹಾಕಬೇಕು ನೀವು ಅಂತ ಹೇಳಿದರು. ನಮಗದು ಬರೋದಿಲ್ಲ, ಟಿ ವಿ ಆ್ಯಂಕರ್ಸ್ ಅಲ್ಲ ನಾವು. ನಾವೊಂದು 50 ಮಕ್ಕಳನ್ನು ಕೂಡಿಸ್ಕೊಂಡು ಅವರು ನಮಸ್ಕಾರ ಹೇಳಿದ್ದನ್ನು ಹಿಂಗೆ ಅಂದ್ಕೊಂಡವರು ನಾವು. ನಮಸ್ಕಾರ ಮಂಗಳೂರು ಅಂತ ಒದರಲಿಕ್ಕೆ ಆಗೋದಿಲ್ಲ. ಸಣ್ಣ ಸ್ವರದಲ್ಲಿ ಹದ ಸ್ವರದಲ್ಲಿ ನಮಸ್ಕಾರ ಅಂತ ಪ್ರೀತಿಯಿಂದ ಹೇಳ್ತೇನೆ.
ಅದು ಅರ್ಥ ಆಗುವ ಜನ ಇದ್ದಾರೆ ಮಂಗಳೂರಲ್ಲಿ ಅಂತ ನಾನು ಆ ಮಗುವಿಗೆ ಏನು ತಿಳಿ ಹೇಳೋದು. ಅಂತೂ ಎಲ್ಲ ಬದಲಾಗಿದೆ ಇವಾಗ. ನಮಸ್ಕಾರ ಹೇಳುವ ರೀತಿ ಬದಲಾಗಿದೆ. ಆಮೇಲೆ ಯಾರಿಗಾದ್ರು ನೀವು ನಮಸ್ಕಾರ ಅಂತ ಹೇಳಿದರೆ ತಿರುಗಿ ನಮಸ್ಕಾರ ಹೇಳುವಷ್ಟು ಪುರ್ಸೊತ್ತಿಲ್ಲ. ಒಂದು ಇರಲಿ ಅಂತ ಒಂದು ಭಾವ ಭಾಷೆ ಎಲ್ಲವೂ ಬದಲಾದಂಥ ಸಂದರ್ಭದಲ್ಲಿ ನಮ್ಮ ಕರಾವಳಿ ಉತ್ಸವಕ್ಕೆ ಬಂದಂಥ ಉತ್ಸಾಹದಿಂದ ಬಂದಂತಹ ನಿಮ್ಮೆಲ್ಲರನ್ನು ನಾನು ಪ್ರೀತಿಯಿಂದ ನಿಜವಾಗ್ಲೂ ನಮಸ್ಕರಿಸ್ಕೊಳ್ತೇನೆ. ಹಾಸ್ಯ ನಿಮ್ಮ ಬಳಗದವರಿಂದ ನೀವು ನಡೆಸ್ಕೊಡ್ಬೇಕು ಅಂತ. ಹಾಸ್ಯದಲ್ಲಿ ನಿಮಗೆ ಗೊತ್ತಿದೆ, ನಮ್ಮ ಕರಾವಳಿಯ ಹಾಸ್ಯ ಅಂದರೆ ಒಂದು ಘನತೆಯಿಂದ ಕೂಡಿದಂಥ ಹಾಸ್ಯ ಅನ್ನೋದನ್ನು ನಾನು ನಂಬಿಕೊಂಡು ಬರೆದುಕೊಂಡು ಬಂದವಳು. ಇವತ್ತಿಗೂ ಕೂಡ ನನ್ನ ಮಾರ್ಗದಲ್ಲಿ ಚೂರು ಕೂಡ ನಾನು ಬದಲಾವಣೆಯನ್ನು ಮಾಡಿಕೊಂಡಿಲ್ಲ. ಆದರೂ ಇಲ್ಲಿ ನಗೋದಕ್ಕೆ ನನಗೆ ಯಾವ ಸಂಕೋಚ ಆಗಲಿಲ್ಲ, ಕೊರತೆಯನ್ನು ನೀವು ಉಂಟು ಮಾಡಲಿಲ್ಲ. ನನ್ನ ಓದುಗರು, ನನ್ನ ಪ್ರೀತಿಯ ಕೇಳುಗರು ಎಲ್ಲರೂ ಇರೋದರಿಂದ ನಮ್ಮ ಕರುಣಾಕರ್ ನನ್ನನ್ನು ತುಂಬ ಶಿಷ್ಟವಾಗಿ ಪರಿಚಯ ಮಾಡಿದ. ಇವರು ಇಂಥವರು ತುಂಬ ಕಡಿಮೆ ಪ್ರಮಾಣದಲ್ಲಿ ಕೂಡ ಮಾಡಿದ, ಯಾಕಂದರೆ ಸಮಯ ಅವನಿಗೂ ಗೊತ್ತಿದೆ. ಎಲ್ಲ ಕಡೆ ಹಾಗೆ ಭಾಷಣ ನಾವು ಹೋದೆ ಕೂತಾಗ ಪರಿಚಯ ಅಷ್ಟೇ ಮಾಡೋದಿಲ್ಲ. ಅವ್ರು ಹೇಗೆ ಮಾಡ್ತಾರೆ ಅಂದರೆ, ಮಹನೀಯರೇ ಮತ್ತು ಮಹಿಳೆಯರೇ, ಜಗತ್ತಿನಲ್ಲಿ ಮನುಷ್ಯ ಮಾತ್ರ ನಗಬಲ್ಲ ಪ್ರಾಣಿ, ಆದರೆ ನಗಿಸಬಲ್ಲ ಪ್ರಾಣಿಗಳಿಗೆ ಕೊರತೆ ಇದೆ. ಅಂತಹ ಒಂದು ಪ್ರಾಣಿಯನ್ನು ನಾವಿವತ್ತು ಹಿಡಿದು ಹೊಂಚಿ ತಂದಿದ್ದೇವೆ, ಅವರೇ ಭುವನೇಶ್ವರಿ ಹೆಗಡೆ ಅಂತ ಹೇಳಿದರು. ಇವತ್ತು 3 ಪ್ರಾಣಿಗಳಿದ್ದೇವೆ. ಅವನ ಆ ಕಡೆ ಬಿಡೋಣ, ಕರುಣಾಕರು ಕರೆಸಿದವರು ನಮ್ಮನ್ನು. ಸೊ 3 ಪ್ರಾಣಿಗಳನ್ನು ನಾವು ಹಿಡಿದು ಇವತ್ತು ತಂದುಕೊಂಡಿದ್ದಾರೆ ಅವರು. ಅವನಷ್ಟು ಹೇಳಿ ಬಿಡಲಿಲ್ಲ, ಅಷ್ಟು ಅವರು ಉದ್ಘೋಷಕರು ಅಂತ ಹೇಳ್ತಾರಲ್ಲ, ಅವ್ರಿಗೆ ತುಂಬ ಉತ್ಸಾಹ ಇರ್ತದೆ. ಅವ್ರು ಹೇಳಿದರು, ಮನುಷ್ಯ ಮಾತ್ರ ನಗಬಲ್ಲ ಪ್ರಾಣಿಗಳಿಗೆ ಕೊರತೆ ಇದೆ, ಅಂಥ ಒಂದು ಪ್ರಾಣಿಯನ್ನು ನಾವಿವತ್ತು ಭುವನೇಶ್ವರಿ ಹೆಗಡೆ ಅವರನ್ನು ಕರೆಸಿದ್ದೇವೆ ಅಂತ. ನಾವು ಹಾಸ್ಯಲೇಖಕರಿಗೆ ಒಂದು ಹಠ ಇರ್ತದೆ, ನೋಡೋಣ ಏನು ಹೇಳ್ತಾರೆ ಅಂತ ನಾನು ತಲೆ ಹೀಗೆ ಅಂದ್ಕೊಂಡು ಕೂತ್ಕೊಂಡೆ. ಇವರು ಕನ್ನಡದ ಖ್ಯಾತ ಹಾಸ್ಯಲೇಖಕ. ಈಗ ಖ್ಯಾ ಎಲ್ಲ ಬದಲಾಗಿದೆ. ನೀವು ಖ್ಯಾ ಅಂತ ಹೇಳಿದರೆ ನೀವು ಹಳೆಯ ಸಂಪ್ರದಾಯವಾದಿಗಳು ಅಂತ ಹೇಳ್ತಾರೆ. ಹಕ್ಕೆ ಹೇಳೋದು, ಆಕ್ಕೆ ಹೇಳೋದು ಅದು ಅವರ ಜನ್ಮಸಿದ್ಧ ಹಕ್ಕು ಅಂತ ಭಾವಿಸ್ಕೊಂಡಿದ್ದಾರೆ. ನೀವು ಕೇಳಿಸಿಕೊಂಡ್ರೆ ವಾದ ಮಾಡಲಿಕ್ಕೆ ಹೋಗಬೇಡಿ. ಹೌದು ಅನ್ನೋದನ್ನು ಹೌದಪ್ಪಗಳಾಗಿ ಹೋಗಿದ್ದೇವೆ ನಾವು. ಇವರು ಕನ್ನಡದ ಖ್ಯಾತ ಹಾಸ್ಯಲೇಖಕಿ, ಆದ್ದರಿಂದ ಇವರನ್ನು ನೋಡಿದ ತಕ್ಷಣ ನಗು ಬರುತ್ತದೆ ಅಂತ ಹೇಳಿದರು ಅವರು. ಇವರನ್ನು ಕೇಳಿದ ತಕ್ಷಣ ನಗು ಬರುತ್ತದೆ, ಓಕೆ. ಭಾಷಣ ಕೇಳಿ ನಗುತ್ತಾರೆ. ಇವರನ್ನು ಓದಿದ ತಕ್ಷಣ ನಗು ಬರುತ್ತದೆ, ಓಕೆ. ಇವರನ್ನು ನೋಡಿದ ತಕ್ಷಣ ನಗು ಬರುತ್ತದೆ ಅಂದರೆ ಏನು ಅಂತ ನಿಮಗೆ ಗೊತ್ತು. ನಾನು ಸಾಮಾನ್ಯ ಹಾಗೆ ತೀರಾ ನನ್ನ ಮಕ್ಕಳು ನನ್ನನ್ನು 30 ವರ್ಷ ತಡೆದುಕೊಂಡಿದ್ದಾರೆ. ಸ್ಟೂಡೆಂಟ್ಸ್ ಅಂದರೆ ನೋಡಿದ ತಕ್ಷಣ ನಗು ಬರುತ್ತದೆ, ಅವನು ಅಲ್ಲಿಗೆ ನಿಲ್ಲಿಸ್ತಿಲ್ಲ. ಹಾಗೆ ನಗು ಬರದಿದ್ದರೆ ನಮ್ಮ ಕಣ್ಣಿನಲ್ಲೇನೋ ದೋಷವಿದೆ ಎಂದು ಅರ್ಥ ಅಂತ ಹೇಳಿಬಿಟ್ರು ಅವರು. ಆಗ ನನಗೆ ಪೇಚಾಟಕ್ಕೆ ಇಟ್ಕೊಳ್ತು, ಈಗ ನಾನು ನಗಬೇಕಾ ಬಿಡಬೇಕಾ? ನಗುವಿನ ಮಹತ್ವ ಹಾಡಿ ಹೊಗಳಿದವಳು ನಾವು. ಈಗ ನಾನು ನಗದಿರಲೆ ಅಂತ ನನಗೆ ದ್ವಂದ್ವ ಆಯಿತು. ಆಗ ನಾನು ನಕ್ಕೆ. ಯಾಕೆಂದರೆ ಹಾಗೆ ನಗು ಬರದಿದ್ದರೆ ನನ್ನ ಕಣ್ಣಿನಲ್ಲೇನೋ ದೋಷವಿದೆ ಎಂದು ಅರ್ಥ ಅವ್ರು ಹೇಳ್ಬಿಟ್ಟಿದ್ದಾರೆ. ಅದರಿಂದ ನಾನು ನಕ್ಕು ಹಗುರಾಗಿ ಅಂತ ಒಂದು ಪುಸ್ತಕ ಬರೆಯೋದಕ್ಕೆ ನನಗೆ ಸಾಧ್ಯವಾಯಿತು. ನಗೋದ್ರ ಮೂಲಕ 2 ರೀತಿಯ ಹಗುರಾಗಿ, ಒಂದು ಎಕ್ಕಶ್ಚಿತರಾಗಿ ಬಿಡೋದು, ಚೀಪಾಗಿ ಬಿಡೋದು. ಎಲ್ಲೋ ಪಬ್ಲಿಕ್ ಪ್ಲೇಸಲ್ಲಿ ಇಷ್ಟು ದೊಡ್ಡ ಸಭಾಂಗಣದಲ್ಲಿ ನಾನು ಮುಕ್ತವಾಗಿ ನಕ್ಕಿಬಿಟ್ರೆ ನನ್ನ ಘನತೆ ಕುಂದಿ ಹೋಗ್ತದೆ ಅಂತ ಅಂದುಕೊಂಡವರು ಇದ್ದಾರೆ ನಮ್ಮ ನಡುವೆ. ಹಗುರಾಗಿ ಅಂದರೆ ನಮ್ಮ ಜಂಜಡಗಳನ್ನು, ನಮ್ಮ ದುಃಖವನ್ನು ಕಳಚಿಕೊಂಡು ಹಗುರಾಗುವಂಥದ್ದು. ಆ ಅರ್ಥದಲ್ಲಿ ನಾನು ಅದನ್ನು ತೆಗೆದುಕೊಂಡೆ. ಅವ್ರು ಹೇಳಿದರು, ನಗು ಬರದಿದ್ದರೆ ನಿಮ್ಮ ಕಣ್ಣಿನಲ್ಲೇನೋ ದೋಷವಿದೆ ಎಂದರ್ಥ. ಆಮೇಲೆ ಹೇಳಿದರು, ಇವರು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟಾದರೂ ಜನರನ್ನು ನಗಿಸಲೇಬೇಕೆಂಬ ಹಠವುಳ್ಳವರು. ಇದೆಲ್ಲ ಹಿಂದಿನ ಕತೆ. ನಾವು ಇದನ್ನು ಕೇಳಿಕೊಂಡೇ ಬಂದವರು, ನಮ್ಗೆ ಅಪ್ಲೈ ಮಾಡಿಕೊಂಡು ಅಂದೆ, ಅದಕ್ಕೂ ಓಕೆ ಅಂದೆ. ಕೊನೆಯಲ್ಲಿ ಹೇಳಿದರು ಏನಂದರೆ, ಇವರು ಮನೆಯಲ್ಲಿ ಈರುಳ್ಳಿ ಹೆಚ್ಚುವಾಗಲೂ ನಗುತ್ತಾರಂತೆ. ನೋಡಿಬಿಟ್ಟಿದ್ದಾನೆ ಅನ್ನೋ ಹಾಗೆ ಈರುಳ್ಳಿ ಹೆಚ್ಚುವಾಗ ನಗುವ ಏಕೈಕ ಹಾಸ್ಯ ಬರಹಗಾರ್ತಿ ಅಂತ ನಾನು ಬಿರುದನ್ನು ತಗೊಂಡು ಅಲ್ಲಿಂದ ಬಂದೆ. ಈ ಥರದ ಅನೇಕ ಆಭಾಸಗಳು, ನಾನು ಹಾಸಾಭಾಸ ಅಂತ ಒಂದು ಪುಸ್ತಕ ಬರೆದೆ. ಆಭಾಸಗಳು ನಮಗೆ ಎಲ್ಲ ಕಡೆ ಸಿಗ್ತಾ ಇರ್ತವೆ, ಮಂಗಳೂರಲ್ಲಿ ಕಡಿಮೆ ಅದು ಸಿಗುವಂಥದ್ದು. ನಾನು ಪ್ರಥಮ ಬಾರಿಗೆ ಮಂಗಳೂರಿಗೆ ಬಂದಾಗ ನಂಗೆ ಗಾಬರಿ ಆಯಿತು. ಇಲ್ಲಿ ಕ್ರಮಬದ್ಧವಾಗಿ ಬದುಕ್ತಾ ಇದ್ದಾರೆ, ಅಸಂಬದ್ಧತನಗಳು ತುಂಬ ಕಡಿಮೆ ಇದೆ, ಒಂದು ಘನತೆ ಇಟ್ಕೊಂಡು ನಗುತ್ತಾರೆ, ಏನು ಬರೀಲಿ ಅಂತ. ಆಮೇಲೆ ನನಗೆ ಇಲ್ಲಿಯ ತುಳು ಭಾಷೆಯ ಸಂಪರ್ಕ ಬಂದ ಹಾಗೆ ತುಳು ಅವರು ಯಾರನ್ನೂ ತಮಾಷೆ ಮಾಡೋದಿಲ್ಲ. ನಾನು ನಿನ್ನೆ ದೇರಳಕಟ್ಟೆಯಲ್ಲಿ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷಳಾಗಿದ್ದೆ. ಅಲ್ಲಿ ಹೇಳಿದೆ, ಯಾರ್ಯಾರನ್ನೂ ನಾವು ತಮಾಷೆ ಮಾಡೋದಿಲ್ಲ. ಅಂಗವಿಕಲರನ್ನು, ಬಡವರನ್ನು, ದೈಹಿಕ ನ್ಯೂನತೆ ಇರೋರನ್ನು, ಧರ್ಮವನ್ನು, ದೇವರನ್ನು ತಮಾಷೆ ಮಾಡೇ ಇಲ್ಲ, ನಾವು ಮಾಡಬೇಕಾದ್ದಿಲ್ಲ. ಎಲ್ಲ ಸರಿ ಇದ್ದು ಕುಂಟು ಅವ್ರು ಯಾರಾದರೂ ಕಂಡ್ರೆ ಅವರನ್ನು ನೋಡಿ ನಾವು ತಮಾಷೆ ಮಾಡ್ತೇವೆ ಅಂತ ನಾನು ಹೇಳ್ಕೊಳ್ಳೋದುಂಟು. ತುಂಬ ಹೆಮ್ಮೆಯಿಂದ ಹೇಳ್ಕೊತೇನೆ. ಈ ತುಳು ಭಾಷೆ ಹಾಸ್ಯಕ್ಕೆ ಎಂತಹ ಕೊಡುಗೆಯನ್ನು ಕೊಟ್ಟಿದೆ ಅಂದರೆ, ಧರ್ಮಸ್ಥಳದಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ ನನಗೆ ಉಪನ್ಯಾಸಕ್ಕೆ ಕರೆದಿದ್ದರು. ವಿನೋದ ಪ್ರಜ್ಞೆ ಜೀವನದ ಒಂದು ಮೌಲ್ಯ ಅಂತ ಅದು ವಿಷಯ. ಗಂಭೀರವಾಗಿ ವೀರೇಂದ್ರ ಹೆಗ್ಗಡೆ ಅವರು ಎಲ್ಲರೂ ಇದ್ದಾರೆ.
ನಾನು ಹೇಳಿದೆ ಕನ್ನಡದವರು ಇಂಗ್ಲೀಷಲ್ಲಿ ಒಂದು ಶಬ್ದ ಇದೆ, ಮ್ಯಾಡ್ ಅಂತ ಒಂದು ಶಬ್ದ. ಮ್ಯಾಡ್ ಅಂದರೆ ಮ್ಯಾಡ್, MAD, ಮ್ಯಾಡ್ ಅಂದರೆ ಯಾರು ಅಂತ ನಾನು ಹುಚ್ಚರನ್ನು ನಾನು ತಮಾಷೆ ಮಾಡಿಲ್ಲ ಅಂತ ಹೇಳ್ಕೊತೇನೆ ಯಾವಾಗಲೂ. ಕನ್ನಡದಲ್ಲಿ ಅದಕ್ಕೆ ಮಳ್ಳ ಅಂತ ನಾವು ಉತ್ತರ ಕನ್ನಡದವ್ರು ಹೇಳ್ತೇವೆ, ನೀವು ಮರಳು ಅಂತ ಹೇಳ್ತೀರಿ. AM, PM ಅಂತೆಲ್ಲ ಕಾಲೇಜ್ ಮಕ್ಕಳು ಹೇಳ್ಕೊತಾರೆ. ಒಂದು ಅರ್ಥ ಇದೆ. ನೀವು ತುಳುವಿಗೆ ಬನ್ನಿ, ಒಂದೇ ಒಂದು ಮ್ಯಾಡ್ ಅನ್ನೋದು, ಮ್ಯಾಡಿನ ವೆರೈಟಿ ಆಫ್ ಮ್ಯಾಡ್ನೆಸ್ಸನ್ನು, ಸ್ವಭಾವ ವೈಚಿತ್ರ್ಯ, ಹುಚ್ಚರು ಯಾರೂ ಇರೋದಿಲ್ಲ. ಅವರನ್ನೆಲ್ಲ ಪಟ್ಟಿ ಮಾಡಿದ್ದಾರೆ ತುಳುವರು. ಯಾರನ್ನು ನಾವು ತಮಾಷೆ ಮಾಡ್ಬೋದು, ಯಾರ ಸ್ವಭಾವ ವೈಚಿತ್ರ್ಯ ನಮಗೆ ವಸ್ತು ಆಗ್ಬೋದು. ನಾನು ಒಂದೊಂದೇ ಶಬ್ದ ಹೇಳ್ತಾ ಹೋಗ್ತೇನೆ. ಚೊರೆ ಅಂತ ಒಂದು ಶಬ್ದ ಇದೆ. ಚೊರೆ ಅಂದ ತಕ್ಷಣ ಅವ್ರ ಕಣ್ಮುಂದೆ ಪ್ರಿನ್ಸಿಪಾಲ್ಗಳು ಬರ್ತಾರೆ, ಮ್ಯಾನೇಜರ್ ಬರ್ತಾರೆ, ಹೆಚ್ಚಾಗಿ ಮೇಲಧಿಕಾರಿಗಳಿಗೆ ಬಳಸುವಂಥದ್ದು. ಹೆಂಡತಿ ಬರ್ಬೋದು, ಅತ್ತೆ ಬರ್ಬೋದು, ಮಾವ ಬರ್ಬೋದು, ಯಾರೂ ಸಹ ಆಗಿರ್ಬೋದು. ಚೊರೆ ಒಂದು ವರ್ಗವನ್ನು ಪ್ರತಿನಿಧಿಸುವಂಥ ಮನುಷ್ಯ ಅವನು. ಜಾತಿ ಇಲ್ಲ, ಧರ್ಮ ಇಲ್ಲ, ಏನಿಲ್ಲ ಅವನಿಗೆ. ಚೊರೆ ಅವನು. ಚೊರೆಪಟ್ಟೆ ಅಂತ ಕೂಡ ವರ್ಣನೆ ಮಾಡ್ತಾರೆ. ಅಂಡೆ ಅಂತ ಒಬ್ಬ, ಪಿರ್ಕಿ ಅಂತ ಒಬ್ಬ. ಅವರಿಬ್ಬರು ಬೇರೆ ಬೇರೆ. ಅಂಡೆ ಪಿರ್ಕಿ ಬ್ಲೆಂಡ್ ಮಾಡಿ ಅವರಿಬ್ಬರನ್ನ ಸೇರಿಸಿ ಒಬ್ಬರನ್ನು ಮಾಡ್ತಾರೆ. ಇವರೆಲ್ಲ ವೆರೈಟಿ. ಅವರು ಯಾರೂ ಹುಚ್ಚರಲ್ಲ, ನಮಗೆ ಹುಚ್ಚಿಡಿಸ್ತಾರೆ ಅವರು. ನಾನು ಇದನ್ನು ಮೂಡುಬಿದ್ರಿಲೊಮ್ಮೆ ಹೇಳೋದಕ್ಕೆ ಶುರು ಮಾಡಿದರೆ ಸಭಿಕರು ಒಂದೊಂದೇ ಶಬ್ದ ಹೇಳೋದಕ್ಕೆ ಶುರು ಮಾಡಿದರು. ಬೆಚ್ಚ, ತಗಡು ಬೆಚ್ಚ ಅಂತ ಹೇಳಿದರು ಒಬ್ಬ. ಅದರಲ್ಲೇ ವೆರೈಟಿ, ಸೀರಿಯಸ್ನೆಸ್ ಮತ್ತೆ ಇರುವಂಥದ್ದು. ದುರ್ಸು, ಅರ್ಗಂಟು ಅಂದರೆ ಎರೋಗೆಂಟೆ, ಅವನು ಭಯ, ಅವನನ್ನು ಕಂಡ್ರೆ ನಮಗೆ ಎರೋಗಂಟ್ ಅಂತ ಹೇಳ್ಬೋದು. ಅರ್ಗಂಟು ಅಂತ ಒಂದು ಭಾಷೆ ಇದೆ. ಪೆಟ್ಟು ಕಮ್ಮಿ, ಇವರೆಲ್ಲ ಸ್ವಭಾವ ವೈಚಿತ್ರ್ಯದಿಂದ ಬಳಲ್ತಾ ಇರುವಂಥವರು, ಹಾಸ್ಯಕ್ಕೆ ಅರ್ಹತೆ ಇರುವಂಥವ್ರು ಅವರು. ಪೆಟ್ಟು ಕಮ್ಮಿ ಅವನಿಗೆ. ಹಾಗೆ ನಾನೆಲ್ಲ ಹೇಳ್ತಾ ಹೋದಾಗ ದುರ್ಸು, ಬಸ್ ಸ್ಟ್ಯಾಂಡಲ್ಲಿ ಸಿಗ್ತಾನೆ ನಮಗೆ ಅವನು. ದುರ್ಸು, ತನ್ನ ಬಗ್ಗೆ ತಾನು ಹೇಳ್ಕೊಳ್ಳುವಂಥವನು. ಇವರೆಲ್ಲ ತುಳುನಾಡಲ್ಲಿ ಓಡಾಡ್ಕೊಂಡಿದ್ದಾರೆ. ಅವರನ್ನು ನೋಡಿ ನೀನು ಹಾಸ್ಯ ಮಾಡು ಅಂತ ನನ್ನ ಗುರು ಪಾವೇಮಾಚಾರ್ಯರು ಅಂತ, ಹರಟೆಯ ಪಿತಾಮಹರು, ಅವ್ರು ಹೇಳಿದರು, ನೀ ತುಳುನಾಡಿನ ಎಲ್ಲ ಮೂಲೆಗಳನ್ನು ನೋಡು, ಈ ಥರದ ಅಂಡೆ ಪಿರ್ಕಿಗಳು, ತುರ್ಸುಗಳು ಎಲ್ಲ ಕಡೆ ಕಾಣ್ತಾರೆ, ಅವರನ್ನು ತಮಾಷೆ ಮಾಡು. ಮುಗ್ಧರನ್ನು, ದೇವರನ್ನು, ಯಾವುದೋ ವೃತ್ತಿಯವರನ್ನು, ಈ ಪೊಲೀಸರನ್ನು ತಮಾಷೆ ಮಾಡೋದು, ಶಿಕ್ಷಕರನ್ನು ತಮಾಷೆ, ಅದು ಬೇಕಾಗಿಲ್ಲ. ಅದರಲ್ಲೂ ಇದ್ದಾರೆ, ಇದರಲ್ಲೂ ಇದ್ದಾರೆ, ನಾವು ಇದ್ದೇವೆ. ಈ ಅಂಡೆ ಪಿರ್ಕಿಗಳನ್ನು ತಮಾಷೆ ಮಾಡಿಕೊಂಡು ಬರಿ ಅಂತ 30 ವರ್ಷ ನಾನು ಅಂಡೆ ಪಿರ್ಕಿಗಳ ನಡುವೆ ಇದ್ದುಕೊಂಡು ಅವರನ್ನೇ ತಮಾಷೆ ಮಾಡಿಕೊಂಡು ತುಳುವರನ್ನು ಸಿಟ್ಟಿಗೆಬ್ಬಿಸದೆ ತುಳು ಮತ್ತು ಕನ್ನಡದ ಪ್ರೀತಿಯನ್ನು ಅನುಭವಿಸುತ್ತಾ ನಾನು ಕನ್ನಡದಲ್ಲಿ ಹಾಸ್ಯಲೇಖನಗಳನ್ನು ಬರೆದೆ. ನನ್ನ ಪ್ರೀತಿಯ ಕರಾವಳಿಯ ಓದುಗರು ನನ್ನನ್ನು ಬೆಳೆಸಿದ್ದಾರೆ. ಸ್ವಲ್ಪ ಮಟ್ಟಿಗೆ ಆಚೆ ಈಚೆ ಆದರೆ ತಕ್ಷಣ ನನಗೆ ಫೋನು ಬರ್ತದೆ. ಸಪ್ನಾ ಬುಕ್ ಹೌಸ್ನವರು ನನ್ನೊಂದು ಬುಕ್ ತಗೊಂಡು ಬಂದರು, ಸಮಗ್ರ ಹಾಸ್ಯಲೇಖನಗಳು ಭುವನೇಶ್ವರಿ ಹೆಗಡೆಯವರದ್ದು ಅಂತ. ನನಗೆ ಒಂದು ವಾರದ ನಂತರ ಒಂದಿನ ಬೆಳಿಗ್ಗೆ ಫೋನ್ ಬಂತು. ಬೆಳಿಗ್ಗೆ ಫೋನ್ ಬಂದರೆ ಭಯ ನನಗೆ. ನೀವು ಭುವನೇಶ್ವರಿ ಹೆಗಡೆ ಅವರ? ಹೌದು. ನಾನು ಯಾವುದೋ ಊರಿನ ಹೆಸರು ಹೇಳಿ ವೆಂಕಟರಮಣ ಶಾಸ್ತ್ರಿ ಅಂತ ಹೇಳಿದರು. ಏನು ಶಾಸ್ತ್ರಿಗಳೇ? ಭಯ ನನಗೆ. ಶಾಸ್ತ್ರಿ ಅಂದರೆ ನನ್ನ ಸರ್ ನೇಮ್ ಅಲ್ಲ, ಪರೀಕ್ಷೆ ಬರೆದು ತೆಗೆದುಕೊಂಡಂಥ ಪದವಿ ಅದು ಅಂತ ಹೇಳಿದರು. ಆಗ ಮತ್ತೂ ಭಯ ಆಯಿತು. ಏನು ಅಂತ ಕೇಳಿದರೆ, 300 ರೂಪಾಯಿ ಕೊಟ್ಟು ಬುಕ್ ತಗೊಂಡಿದ್ದೇನೆ, 3000 ತಪ್ಪಿದೆ ಅದರಲ್ಲಿ, ಇದು ಅಕ್ಷಮ್ಯ ಅಲ್ವಾ, ನಾನು ದುಡ್ಡು ಕೊಟ್ಟು ತಪ್ಪು ಓದಬೇಕಾ ಅಂತ ಕೇಳಿದರು. ನಿಮ್ಮ ಬೈಗಳನ್ನು ನಾನು ವಿನಯಪೂರ್ವಕವಾಗಿ ಸಪ್ನಾ ಬುಕ್ ಹೌಸ್ನವರಿಗೆ ಕಳಿಸಿದ್ದೇನೆ ಅಂತ ಹೇಳಿದೆ. ಅವರು ಪ್ರೂಫ್ ರೀಡಿಂಗಿಗೆ ನಂಗೆ ಕೊಟ್ಟೇ ಇರಲಿಲ್ಲ. ಸಪ್ನಾ ಬುಕ್ ಹೌಸ್ ಒಳಗಡೆ ಹಾಕಿದ್ದಾರಾ ಕರುಣಾಕರ್? ಇಲ್ಲ, ಅವರಿಗೆ ಕೇಳೋದಾದರೆ ಕೇಳಲಿ. 300 ತಪ್ಪುಗಳನ್ನು ಇಟ್ಟು 300 ರೂಪಾಯಿ ಹಾಕಿದ್ದಾರೆ ಅಂತ ಅವರು ನನಗೆ ಬೈದರು. ನಿಮ್ಮ ಬೈಗಳನ್ನು ವಿನಮ್ರವಾಗಿ ನಾನು ಸಪ್ನಾ ಬುಕ್ ಹೌಸ್ಗೆ ಕಳಿಸಿದ್ದೇನೆ ಶಾಸ್ತ್ರಿಗಳೇ ಅಂತ ಕರೆಕ್ಟಾಗಿ ಹೇಳಿದ ಮೇಲೆ ಅವರು ಪೂರ್ಣ ವಿರಾಮ ಇಟ್ಟರು. ಅಂಥವ್ರು ಇಲ್ಲಿ ಇದ್ದಾರೆ, ಶಾಸ್ತ್ರಿಗಳಿದ್ದಾರೆ, ಉಪಾಧ್ಯಾಯರಿದ್ದಾರೆ, ತಿದ್ದಬೇಕಾದಂಥವ್ರು ಇದ್ದೇ ಇದ್ದಾರೆ. ಅವರೆಲ್ಲ ಸೇರಿ ನಮ್ಮನ್ನು ತಿದ್ದಿದ್ದಾರೆ. ನಮ್ಮ ಊರಿನ ಯಕ್ಷಗಾನ ಕಲಾವಿದ ಬಂದು ಕೂತಿದ್ದಾನೆ. ಎಲ್ಲಿ? ಕ್ಯಾದಗಿ ಹೋಗಿ ಆಯಿತಾ? ಇಲ್ಲ. ನನಗೆ ಅವನನ್ನು ನೋಡುವಾಗ ನಮ್ಮ ಊರಲ್ಲಿ ಯಕ್ಷಗಾನ ಮೇಳಗಳನ್ನು ತುಂಬ ಸೀರಿಯಸ್ಸಾಗಿ ಏನು ನಡೆಸೋದಿಲ್ಲ. ನಾವು ಅಲ್ಲಲ್ಲೇ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಈ ಶಾಲೆಗೆ ರಜೆ ಇದ್ದಾಗ, ನಾನು ಬಾಲ್ಯದಲ್ಲಿ ಹೇಗೆ ಯಕ್ಷಗಾನ ನಡೀತೆ, ಯಕ್ಷಗಾನದಲ್ಲಿ ಇಂಗ್ಲೀಷ್ ಬರೋದಿಲ್ಲ, ನಿಮಗೆ ಗೊತ್ತಿದೆ. ಕನ್ನಡವನ್ನು ಪ್ರಾಮಾಣಿಕವಾಗಿ ಉಳಿಸಿಕೊಂಡು ಬಂದ 2 ಪ್ರಕಾರಗಳಲ್ಲಿ ಒಂದು ಯಕ್ಷಗಾನ, ಇನ್ನೊಂದು ನಮ್ಮ ಭದ್ರಗಿರಿ ಅವರದ್ದೆಲ್ಲ ಇಟ್ಟಂತಹ ದಾಸ ಸಾಹಿತ್ಯವನ್ನು ಪ್ರಚುರಪಡಿಸುವಂಥವರು ಅವರು ಕೂಡ ಇಟ್ಕೊಂಡು ಬಂದಿದ್ದಾರೆ. ಈ ಯಕ್ಷಗಾನ, ನಮ್ಮೂರಿನ ಯಕ್ಷಗಾನದ ಒಂದು ಸ್ಯಾಂಪಲನ್ನು ನಾನು ಹೇಳಬೇಕು. ಸಮಯ ಆದರೆ ಕರುಣಾಕರ್ ಕೈ ಎತ್ತಬಹುದು. ಅಲ್ಲಿ ನಮ್ಮ ಊರಲ್ಲಿ ಹೇಗೆ ಅಂದರೆ, ನಮ್ಮ ಹಳ್ಳಿ ಹೇಗಿದೆ ಅಂದರೆ, ನಮ್ಮ ಹಾಸ್ಯಕ್ಕೆ ಆಧಾರವಾಗಿರೋದೇ ನನ್ನ ಹಳ್ಳಿ. ಅಲ್ಲಿ ಯಾವುದೋ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದರೆ ಜಾಸ್ತಿ ಗಮನ ಕೊಡೋದಿಲ್ಲ ನಮ್ಮ ಹಳ್ಳಿಯವರು. ಬರ್ತಾರೆ, ಗೌರ್ಮೆಂಟು ಸರ್ಕಾರಿ ಕಾರ್ಯಕ್ರಮಗಳು ಹಾಗೆ ಅವ್ರು ಬಂದರು ಹೋದರು. ಅದೇ ನಮ್ಮ ಊರಿನ ಲೈನ್ ಮ್ಯಾನ್ ಇದ್ದಾನೆ ವಾಸು ಅಂತ, ಅವನು ಬಂದರೆ ನಮ್ಮೂರಿನ ಗೃಹಿಣಿಯರಿಗೆ ಅವನ ಮೇಲೆ ಅಷ್ಟು ಪ್ರೀತಿ, ಅವನನ್ನು ಆಧರಿಸ್ತಾರೆ, ಚಹಾ ಕೊಡ್ತಾರೆ, ಎಲೆ ಅಡಿಕೆ ಕೊಡ್ತಾರೆ, ಅವನಿಗೆ ಅಷ್ಟು ಆಧಾರ ಆತಿಥ್ಯ. ಯಾಕೆ ಅಂದರೆ ಅವನು ನಮ್ಮ 3
ಕಟೌಟ್ ಅಂತ ಹೇಳ್ತಾರಲ್ಲ, ಕರೆಂಟನ್ನು ಆಚೀಚೆ ಕೊಡುವಂಥದ್ದು, ಅದು ಇರುವಂಥದ್ದು ನಮ್ಮ ಹಳ್ಳಿಯಲ್ಲಿದೆ. ಒಂದು ಸಿಂಡಿಕೇಟ್ ಬ್ಯಾಂಕ್, ಒಂದು ಗ್ರಾಮ ಪಂಚಾಯಿತಿ, ಒಂದು ನಮ್ಮದು 3 ಮನೆಗೆ ಒಂದು ಊರು ಅಂತ ಹೇಳ್ತಾರೆ, ಅಲ್ಲಿ ಹೆಗಡೆಯವರ ಮನೆ. ಅವನು ಇವತ್ತು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಇನ್ಸ್ಪೆಕ್ಷನಿಗೆ ಬರ್ತಾರಂತೆ. ಕಟೌಟ್ ಅವ್ರಿಗೆ ಹಾಕಿದ, ಪಂಚಾಯತ್ದವ್ರು ಅಲ್ಲೇ ಇರಲಿ, ಹೆಗಡೆಯವರು ಅಲ್ಲಿರಲಿ. ಅವತ್ತು ಸಿಂಡಿಕೇಟ್ ಬ್ಯಾಂಕಿಗೆ ಲೈಟು. ನೆಕ್ಸ್ಟ್ ಪಂಚಾಯತಿಯಲ್ಲಿ ನಾಳೆ ರೇಷನ್ ಕೊಡೋದಿದೆ, ಕಿತ್ತ ಅವ್ರಿಗೆ ಕೊಟ್ಟ, ಅವ್ರಿಗೆ ಅವತ್ತು ಕರೆಂಟು. ಆಮೇಲೆ ಮಾರನೇ ದಿನ ಹೆಗಡೆಯವರ ಮನೇಲಿ ಏನೋ ಉಪನಯನ ಇದೆ, ಅವರಿಬ್ಬರಿಗಿಲ್ಲ, ಸಿಂಡಿಕೇಟ್ ಬ್ಯಾಂಕಿಗಿಲ್ಲ, ಪಂಚಾಯತಿಗಿಲ್ಲ, ಕಿತ್ತ ಹೆಗಡೆ. ಇಂತಹ ರೇಷನಿಂಗು, ಕರೆಂಟನ್ನು ರೇಷನ್ ಮಾಡುವಂತಹ ವಾಸು ನಮ್ಮ ಊರಿನ ಅತ್ಯಂತ ಜನಪ್ರಿಯ ಆದರಾತಿಥ್ಯವನ್ನು ಪಡೆಯುವಂಥ ವ್ಯಕ್ತಿ. ಅವನಿಗೆ ಇನ್ನೊಬ್ಬರು ಮಾಸ್ಟ್ರು ಜೇನು ಸಾಕಾಣಿಕೆಯನ್ನು ಕಲಿಸುವಂಥ ಒಬ್ಬರು ಜೇನು ಮಾಸ್ಟ್ರ್ ಇದ್ದಾರೆ, ಗಿಡ್ಡಕ್ಕೆ ಉರುಟಾಗಿರುವಂಥವ್ರು. ಅವರು ಹಳ್ಳಿಗೆಲ್ಲ ಬಂದು ನೀವು ಬರೀ ಅಡಿಕೆ ಬೆಳೆ ನಂಬಿಕೊಂಡ್ರೆ ಸತ್ರಿ, ನೀವು ಜೇನು ಸಾಕ್ರಿ, ಉಪಬೆಳೆ ಬೆಳೀರಿ ಇಂಥದ್ದೆಲ್ಲ ಹೇಳ್ತಾ ಅವರು ಕೂಡ ಆಪ್ತರು. ಇವರೆಲ್ಲ ಸೇರಿ ಒಂದು ವರ್ಷ ಯಕ್ಷಗಾನ ಮಾಡಿದರು. ಯಕ್ಷಗಾನದಲ್ಲಿ ಏನು ಅಂದರೆ, ಈ ನಮ್ಮ ವಾಸು, ಲೈನ್ ಮ್ಯಾನ್ ವಾಸು ಸೈರಂಧ್ರಿ, ಅವನು ಸುದೇಶ್ನೇ ಸೈರಂಧ್ರಿ. ಒಂಚೂರು ನೆನಪು ಮಾಡ್ಕೊಳ್ಳಿ. ಅಲ್ಲಿ ಹೋಗಿ ಅವರು ಅಜ್ಞಾತವಾಸದಲ್ಲಿ ಇದ್ದಾರೆ ಪಾಂಡವರು. ಆಗ ಅವನು ಲೈನ್ ಮ್ಯಾನ್ ಆದ್ದರಿಂದ ಅವರಿಗೆಲ್ಲ ಬಟ್ಟೆ ಎಲ್ಲ ಒದಗಿಸಿ ಕೊಟ್ಟಿದ್ದು ಜವಾಬ್ದಾರಿ ನಮ್ಮದು. ಒಂದೊಂದು ಆಕಾರದಲ್ಲಿ ಅವರು ಆ ಬ್ಲೌಸು, ಆ ಸೀರೆ, ಅದು ದೇವರಿಗೆ ಗತಿ. ಆದರೂ ಅವ್ರು ಬಂದು ನಿಂತಾಗ ನಮ್ಮೂರ ಲೈನ್ ಮ್ಯಾನ್ ವಾಸು ಅಂತ ಎಲ್ಲರೂ ಪ್ರೀತಿಯಿಂದ ನೋಡಿಕೊಂಡ್ರು. ಅವನು ಹೇಳಿದ, ಬಂದ್ಲು, ನಿಮ್ಗೆ ಅದ ಕತೆ ಗೊತ್ತಿದೆ, ಯಕ್ಷಗಾನ ನೋಡಿರ್ತೀರಿ ನೀವು, ಕರಾವಳಿಯವರು. ಸುದೇಶ್ನೇ ಹತ್ರ ಸೈರಂಧ್ರಿಯನ್ನು ನೋಡಿದ ಇವನು ಕೀಚಕ ಹೇಳ್ತಾನೆ, ಒಂದು ದಿನ ಸೊಬಗಿನಲ್ಲಿ ಕೀಚಕ ಬಂದಾಗ ಅದು ಜಗಳ ಬೇರೆ ಆಗಿ ಕೀಚಕನಿಗೂ ಭೀಮನಿಗೂ ವಾಗ್ವಾದ ಆಗಿ ಅವನು ಬರಲಿ ನೋಡಿ ಇವತ್ತು ಕಾಲು ಮುರಿತೇನೆ ಅಂತ ಬೇರೆ ಭೀಮ ಚಾಲೆಂಜ್ ಹಾಕ್ಕೊಂಡ್ಬಿಟ್ಟಿದ್ದಾನೆ. ಅವನು ವೇದಿಕೆ ಮೇಲೆ ಕಾಲು ಮುರಿದೇ ಇದ್ರು ನೋಡಿ ಅವನನ್ನು ಅಂತ. ಅವನು ಅವನು ಕೇಳ್ತಾನೆ ಸುದೇಶ್ನೇ ಹತ್ರ, ಅಕ್ಕ ಸುದೇಶ್ನೇ, ವಿದ್ಯುತ್ ತಂತಿಯಂತೆ ತೆಳ್ಳಗಿರುವ, ವಿದ್ಯುತ್ ಬಲ್ಬಿನಂತೆ ಬೆಳ್ಳಗಿರುವ, ಪ್ರಕಾಶಿಸುತ್ತಿರುವ, ವಿದ್ಯುತ್ ಬೆಳಕಿನಂತೆ ಹೊಳೆಯುತ್ತಿರುವ, ಹೋಗಿ ಮುಟ್ಟಿದರೆ ಶಾಕ್ ಹೊಡೆಯುವಷ್ಟು ಪ್ರಖರವಾಗಿರುವ, ಒಟ್ಟಾರೆ ವಿದ್ಯುತ್ ಇಲಾಖೆಯೇ ಮೈವೆತ್ತು ಬಂದಂತಿರುವ ಆ ಸುಂದರಿ ಯಾರು ಅಂತ ಕೇಳಿಬಿಟ್ಟ. ಅಂದರೆ ವಿದ್ಯುತ್ ಇಲಾಖೆಗೆ ಅವತ್ತು ಯಕ್ಷಗಾನದಲ್ಲಿ ಪ್ರವೇಶ. ಈ ಸುದೇಶ್ನೇ ಲೈನ್ ಮ್ಯಾನ್ ಅಲ್ಲ ಅವನು, ತಮ್ಮ ವಾಸು ಅವನಿಗೆ ಹೇಳ್ತಾನೆ, ಕೀಚಕ ಅದು ಬೇರೆಯವರ ಮನೆಯ ತೋಟದ ಜೇನು ಮಾಸ್ಟ್ರು ಅವನು, ಅದು ಬೇರೆಯವರ ತೋಟದ ಜೇನುಗೂಡು, ಅದಕ್ಕೆ 5 ಜನ ಬೇರೆ ಒಡೆಯರಿದ್ದಾರಂತೆ, ಯಾರು ಯಕ್ಷರು ಅಂತ ಅವಳು ಹೇಳ್ತಾಳೆ. ಆದ್ದರಿಂದ ಅವಳಿಗೆ ಲೈನ್ ಹೊಡೆಯುವುದು ಒಳ್ಳೆಯದಲ್ಲ ತಮ್ಮ. ಇಂಗ್ಲೀಷು ಎಲ್ಲ ನಡೆಯುವಂಥದ್ದು, ಅವನು ಲೈನ್ ಮ್ಯಾನ್ ಆಗಿದ್ದಾನೆ, ಲೈನ್ ಹೊಡೆಯುವಂಥದ್ದು ಅಂತ. ಈ ಥರದ ಡೈಲಾಗುಗಳನ್ನು ಬೇಕಾದ್ದನ್ನು ಹೇಳಿಕೊಂಡು ಯಕ್ಷಗಾನವನ್ನು ಅವ್ರು ಮಾಡ್ತಾಯಿದ್ರು. ಪ್ರೇಕ್ಷಕರು ಅದರಲ್ಲೂ ಸೇರಿಕೊಂಡು ವಾಸು ಅದನ್ನು ಹೇಳೋ, ವಾಸು ಇದನ್ನು ಹೇಳೋ ಅಂತ ಅವನಿಗೆ ನೆನಪು ಮಾಡಿ ಕೊಟ್ಟುಕೊಂಡು ಅವರು ಏಕರೀತಿಯಲ್ಲಿ ಎಂಜಾಯ್ ಮಾಡಿಕೊಂಡಿರುವಂಥ ಯಕ್ಷಗಾನವನ್ನು ನೋಡುತ್ತಾ ಬೆಳೆದ ನನಗೆ, ನಮ್ಮೂರು ಹುಡುಗ ಬಂದು ಕೂತಿದ್ದಾನೆ ಇವತ್ತು ನನ್ನ ಪಾತ್ರ ಇದೆ ಅಂತ ಹೇಳುವಾಗ ನನಗೆ ತುಂಬ ಸಂತೋಷ ಆಯಿತು. ಆಮೇಲೆ ಹೊಡೆದಾಟ ಆಯಿತು. ಯಕ್ಷಗಾನದ ಹೊಡೆದಾಟ ಹೇಗಿತ್ತು ಅವತ್ತು ಅಂದರೆ, ಕೀಚಕ ಸೈರಂಧ್ರಿ ಮೇಲೆ ಕಣ್ಣು ಹಾಕ್ತಾನೆ, ಅದೆಲ್ಲ ಗೊತ್ತು. ಅವನನ್ನು ಕೊಲ್ಲಲಿಕ್ಕೆ ಒಲಲ ಬರ್ತಾನೆ, ಒಲಲ ಪ್ರತಾಪ ಅಂತ ಅದಕ್ಕೆ ಹೆಸರಿಟ್ಟುಕೊಂಡಿದ್ರು. ಆ ಒಲಲನಿಗೆ ನಮ್ಮ ಮನೆಯ ಅನ್ನದ ಪಾತ್ರೆಯನ್ನು ನಮ್ಮಮ್ಮ ಕೊಟ್ಟಿದ್ದರು. ಅವನು ಅದೆಲ್ಲ ಅಡುಗೆ ಮನೆಯ ಬಟ್ಟನಾಗಿ, ಕಂಕ ಬಟ್ಟನಾಗಿ ಅವನು ಬಂದ. ಭೀಮ ಎಲ್ಲ ಮೂಲಂಗಿದೆಲ್ಲ ಹಾರ ಹಾಕ್ಕೊಂಡಿದ್ದಾನೆ, ಕೈಯಲ್ಲಿ ನಮ್ಮ ಮನೆಯ ಹೊಸ ಚೆರಿಗೆ ಅನ್ನದ ಪಾತ್ರೆ ಇದೆ. ಬಂದ ಕೀಚಕನ ಹತ್ರ ಏನಾ ಅಂತ ಹೀಗೆಲ್ಲ, ಅದು ಡೈಲಾಗೆಲ್ಲ ಶಿಷ್ಟ ರೂಪದಲ್ಲಿಲ್ಲ. ಬುಸು ಏನಾ, ನಮ್ಮ ಗಣಪ ನಾಯಕರ ಮನೆ ಎಮ್ಮೆ ಬುಸುಗುಡ್ದಂಗೆ ಬುಸುಗುಡ್ತಿಯಲ್ಲ, ಗ್ರಾಮ್ಯವಾದ ಭಾಷೆಯಲ್ಲಿ. ಅವರ ಒಂದು ಹೊಸ ಎಮ್ಮೆ ಬಂದಿತ್ತು ನಮ್ಮೂರಿಗೆ, ಅದು ಬುಸುಗುಡ್ತಾ ಜನರನ್ನು ನೋಡೇ ಇಲ್ಲದಂಥ ಒಂದು ಎಮ್ಮೆ. ಅದು ಬುಸುಗುಡೋದನ್ನು ನೋಡೋದಕ್ಕೆ ಜನರೆಲ್ಲ ಬಂದು ನೋಡ್ತಾಯಿದ್ರು, ಇದು ಹೀಗೆ ಮಾಡ್ತದಂತೆ ಅಂತ. ನೀನು ಅವರು ಗಣಪ ನಾಯಕನ ಮನೆ ಎಮ್ಮೆ ಅಂತ ಹೇಳಿದ್ಕೊಳ್ಳಿ, ಇವನಿಗೆ ಸಿಟ್ಟು ಬಂದೋಯ್ತು. ಹೋಗಿ ಅವನಿಗೊಂದು ಗುದ್ದಿದ ಕೂಡಲೇ ಇವನ ಕೈಯಲ್ಲಿದ್ದ ಅನ್ನದ ಚೆರಿಗೆಯನ್ನು ಅವನ ಬೆನ್ನಿಗೆ ಗುದ್ದಿ, ಡೈಲಾಗ್ ಇಲ್ಲ ಎಂಥದೂ ಇಲ್ಲ, ಅವನಿಗೊಂದೊಮ್ಮೆ ಗುದ್ದೋದು, ನೆಲಕ್ಕೊಮ್ಮೆ ಗುದ್ದೋದು. ಅದು ಸಿಟ್ಟು ಹಳೇದು ಬೇರೆ ಏನೋ ಇತ್ತು. ಅವನು ಸತ್ತೆ ನಾನು ಅಂತ ಹೇಳಿ, ಅವನು ಸತ್ತೇ ಹೋಗ್ತಾನೇನೋ ಅನ್ನೋ ಮಟ್ಟಿಗೆ ಅವನನ್ನು ಕುಟ್ಟಿ ಹೊಡೆದ. ಆಗ ನನ್ನ ಅಮ್ಮನ ಎದ್ದು ನಿಂತ್ಕೊಂಡು, ಓ ಗಂಪು, ಅವ್ನು ಗಂಪು ಅಂತ ಹೆಸರು, ಗಪ್ಪತಿ ಅಂತ, ನಮ್ಮನೆ ಹೊಸ ಚೆರಿಗೆ ಮಾರಾಯ, ಮೊದಲೇ ನಮ್ಮ ಯಜಮಾನರು ತಂದು ಕೊಡೋದಿಲ್ಲ, ಹಳೆಯದನ್ನೇ ಮಾಡು ಅಂತಾರೆ, ನೀ ಅದನ್ನು ನಪ್ಪಿಸಿಬಿಟ್ಟೆ, ಇಡು ಸಾಕು ನಿನ್ನದು ಅಂತ ಹೇಳಿದ ಮೇಲೆ ಅವನಿಗೆ ಅದು ಆವೇಶ ಇಳಿದು ಈ ಥರದ್ದನ್ನು ನೋಡ್ತಾ ನಮಗೆ ಇವತ್ತು ಯಕ್ಷಗಾನ ಅಂದರೆ ಒಂದು ಪ್ರೀತಿ ಬರೋದಕ್ಕೆ ಕಾರಣ ನಮ್ಮ ಹಳ್ಳಿಯ ಈ ಥರದ ಗ್ರಾಮೀಣವಾದಂಥ ಯಕ್ಷಗಾನ ಕಲೆ. ಅದರಲ್ಲಿ ಇರುವಂಥ ಹಾಸ್ಯವನ್ನು ನಾವು ತುಂಬ ನೋಡಿ ಬೆಳೆದವರು. ಅದನ್ನೆಲ್ಲ ಶಿಷ್ಟ ರೂಪಕ್ಕೆ ತಂದು ನಾನು ಒಲಲ ಪ್ರತಾಪ ಅಂತ ಒಂದು ಪುಸ್ತಕವನ್ನು ಬರೆದೆ. ನನ್ನ ವಿದ್ಯಾರ್ಥಿಗಳ ಸುದ್ದಿಗೆ ನಾನೀಗ ಹೋಗೋದಿಲ್ಲ, ಅವರೆಲ್ಲ ಬಂದು ಕೂತಿರ್ಬೋದು, ಕರಾವಳಿ ಉತ್ಸವ ನೋಡಲಿಕ್ಕೆ ಬರ್ತಾರೆ. ಆದರೆ ವಿದ್ಯಾರ್ಥಿಗಳ ಲೋಕದಲ್ಲಿರುವಂಥ ಹಾಸ್ಯ ಒಬ್ಬ ಅಧ್ಯಾಪಕಿಯಾಗಿ ನಾನು ಅನುಭವಿಸಿದಷ್ಟನ್ನು ಯಾರೂ ಅನುಭವಿಸಿಲ್ಲ. ಇವೆಲ್ಲದಕ್ಕೂ ಈ ತುಳು ಭಾಷೆ, ಇಲ್ಲಿಯ ವಿದ್ಯಾರ್ಥಿ ಲೋಕ, ಆಮೇಲೆ ಇಲ್ಲಿಯ ಸಾರಿಗೆ ಬಸ್ಸುಗಳು, ಅದರಂಥ ಸಾರಿಗೆ ಬಸ್ಸನ್ನು ವಿಶ್ವದ ಹೆಚ್ಚಿನ ಸಾರಿಗೆಯ
ನಾನು ನೋಡಿದ್ದೇನೆ ಬಸ್ಸುಗಳನ್ನು. ಮಂಗಳೂರಿನ ಬಸ್ಸುಗಳು ನಿಮಗೆ ಎಲ್ಲೂ ಸಿಗೋದಿಲ್ಲ. ಅಂತಹ ವಿಮಾನ ಸದೃಶ್ಯವಾದ ಬಸ್ಸಿನಲ್ಲಿ ಓಡಾಡಿಕೊಂಡು ಹಾಸ್ಯವನ್ನು ಬರೆದುಕೊಂಡು ನಾನಿದ್ದೇನೆ. ನಮ್ಮ ಸ್ನೇಹಿತರು ಅದನ್ನು ಮುಂದುವರಿಸ್ತಾರೆ. ದಯವಿಟ್ಟು ನಮ್ಮ ಈ ಘನತೆಯಿಂದ ಕೂಡಿದ ಹಾಸ್ಯವನ್ನು ನಾವು ಮುಂದುವರಿಸ್ಕೊಂಡು ಬರೋಣ. ಭುವನೇಶ್ವರಿ ಹೆಗಡೆ ಇರಲಿ ಇಲ್ಲದೇ ಇರಲಿ, ಈ ತಲೆಮಾರನ್ನು ನಾವು ಒಂದು ಸ್ವಲ್ಪ ಹಾಸ್ಯದ ಜೊತೆಗೆ ಬೆಳೆಸೋಣ ಅಂತ ಹಾರೈಸ್ತಾ, ನನ್ನನ್ನು ಇಲ್ಲಿ ಕರೆಸಿದ್ದ ಕರಾವಳಿ ಉತ್ಸವದವರಿಗೆ ಕೃತಜ್ಞತೆ ಅರ್ಪಿಸಿ ನನ್ನ ಮಾತನ್ನು